ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್ ಇಲ್ಲಿ ಹೊರಟದ ಫಂಕ್ಷನ್ ಉಂಟಾ ಮತ್ತಿಷ್ಟು ಮೇಕಪ್ ಬರ್ತಿದ್ದಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಸ್ಯಾಟರ್ಡೆ, ನಾವು ಉಡುಪಿಗೆ ಹೊರಟಿದ್ದೇವೆ. ಬಟ್ ಹೊರಡುವಾಗ್ಲೇ ಹೊರಗೆ ಜೋರ್ ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೇವೆ ಮಳೆ ಯಾವಾಗ ಕಡಿಮೆ ಆಗ್ತದೆ ಅಂತ. ಸೊ ನಾವಿವತ್ತೊಂದು ತುಂಬಾನೇ ಒಂದು ಇಂಪಾರ್ಟೆಂಟ್ ವಸ್ತು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಸಿಟಿಗೆ. ಸೊ ಯಾರಾದ್ರೂ ಯೂಟ್ಯೂಬರ್ಸ್ ಇದ್ರೆ ಅವರಿಗೂ ಕೂಡ ಇದೊಂದು ತುಂಬಾನೇ ಯೂಸ್ಫುಲ್ ವಸ್ತು ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅದು ಏನಂತ ನೋಡ್ಲಿಕ್ಕಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ತುಂಬ ಟೈಮಿಂದ ಕ್ಯಾಮರಾ ತಗೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ವಿಡಿಯೋಗೆ ಯಾವ ಕ್ಯಾಮರಾ ಒಳ್ಳೇದಿದೆ ಏನು ಅಂತ ತುಂಬಾ ರಿಸರ್ಚ್ ಮಾಡಿ ಫೈನಲಿ ಒಂದು ಕ್ಯಾಮರಾನ ನಮ್ಮ ಬಜೆಟಿಗೆ ತಕ್ಕಂತೆ ಒಂದು ಕ್ಯಾಮರಾನ ಫೈನಲ್ ಮಾಡಿದ್ದೇವೆ. ಸೊ ಅದನ್ನು ತಗೊಳ್ಳೋದಕ್ಕೆ ನಾವಿವತ್ತು ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂಥ ಒಂದು ಕಾಮತ್ ಫೋಟೋ ಪ್ರೋ ಶಾಪಿಗೆ ಬಂದಿದ್ದೇವೆ. ನಾವಿವತ್ತು ತಗೊಳ್ತಾ ಇರೋದು ಕೆನಾನ್ M50 ಕ್ಯಾಮರಾ. ಸೊ ನಮಗೆ ವಿಡಿಯೋಗೋಸ್ಕರ ಇದೊಂದು ಒಳ್ಳೆ ಕ್ಯಾಮರಾ ಅಂತ ಎಣಿಸಿತು, ಅದಕ್ಕೆ ನಾವಿವತ್ತು ಅದನ್ನೇ ಪರ್ಚೇಸ್ ಮಾಡ್ತಾ ಇದ್ದೇವೆ. ಸೊ ಯಾರಿಗಾದರೂ ಕ್ಯಾಮರಾ ಪರ್ಚೇಸ್ ಮಾಡಲಿಕ್ಕಿದ್ರೆ ನೀವು ಈ ಶಾಪನ್ನು ವಿಸಿಟ್ ಮಾಡ್ಬೋದು. ನಿಮಗೆ ಕ್ಯಾಮರಾ ಜೊತೆಗೆ ಅದರ ಎಲ್ಲ ಆಕ್ಸೆಸರೀಸ್ ಕೂಡ ನಿಮಗೆ ಇದು ಒಂದೇ ಶಾಪಲ್ಲಿ ಸಿಗುತ್ತೆ, ಹಾಗೆ ತುಂಬ ರೀಸನೇಬಲ್ ರೇಟಲ್ಲಿ ಕೂಡ ಸಿಗುತ್ತೆ. ನಾನು ಇವರ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಿಮ್ಗೆ ಯಾರಿಗಾದರೂ ಬೈ ಮಾಡಲಿಕ್ಕಿದ್ರೆ ನೀವು ಡೈರೆಕ್ಟಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನಿವಾಗ ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೇನೆ. ಸೊ ಆಮೇಲೆ ಕ್ಯಾಮರಾದಲ್ಲಿ ಕೂಡ ಶೂಟ್ ಮಾಡಿ ತೋರಿಸ್ತೇನೆ. ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದ್ರು ಡಿಫರೆನ್ಸ್ ಗೊತ್ತಾಯ್ತಾ ಅಥವಾ ಕ್ಲಾರಿಟಿ ಚೆನ್ನಾಗಿದ್ಯಾ ಅಂತ. ಸೊ ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಆಲ್ರೆಡಿ ಹೇಳಿದ್ದೆ ಕೆಲವೊಂದು ಪಾರ್ಸೆಲ್ಸ್ ಬಂದಿದೆ ಅಂತ. ಸೊ ಅದ್ರಲ್ಲಿ ನಾನು ಒಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದೇನೆ. ಅದೇನಂದ್ರೆ ಇಯರಿಂಗ್ಸ್ ಇದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೀಗೆ ನಾನು ನೋಡ್ತಾ ಇರುವಾಗ ನಾನು ಒಂದು ಆಡ್ ತೋರಿಸಿದ್ದು ಇಯರಿಂಗ್ಸ್ ಇದು. ಸೊ ಅದಕ್ಕೆ ಒಂದು 499ಗೆ 5 ಇಯರಿಂಗ್ಸ್ ಇದ್ದಿತ್ತು, ಅಂದ್ರೆ ಈಚ್ಗೆ 100 ರೂಪೀಸ್ ಆಗುತ್ತೆ. ಸೊ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದ್ದು. ಸೊ ನಾನು ಅದಕ್ಕೆ ಆರ್ಡರ್ ಮಾಡಿದೆ. ಸೊ ನಾನು ಆಲ್ರೆಡಿ ಇಯರಿಂಗ್ಸ್ ಅನ್ನೆಲ್ಲ ಚೆಕ್ ಮಾಡಿದ್ದೇನೆ. ಸೊ ನಿಮ್ಗೆ ತೋರಿಸ್ತೇನೆ ಒಂದೊಂದೇ. ನೋಡಿ, ಒಂದು ಈ ತರ ಬರ್ತದೆ. ಬಟ್ ನೀವು ಯಾವಾಗ್ಲೂ ಆನ್ಲೈನ್ ಆರ್ಡರ್ ಮಾಡುವಾಗಲ್ಲ ಒಂದು ಜಾಗ್ರತೆ ಮಾಡಿ, ಯಾಕಂದ್ರೆ ನೀವು ಫೋಟೋದಲ್ಲಿ ನೋಡುವಾಗಲ್ಲ ಕೆಲವೊಂದ್ಸಲ ನಮ್ಗೆ ಅದು ಸಣ್ಣದು ಅಂತ ತೋರ್ತದೆ ಫೋಟೋದಲ್ಲಿ, ಬಟ್ ಆಕ್ಚುಲ್ ಆಗಿ ತುಂಬಾ ಅದು ಹೆವಿ ಇರ್ತದೆ, ಹಾಗೆ ಲಾಂಗ್ ಕೂಡ ಇರ್ತದೆ. ಸೊ ನನ್ಗೆ ಗೊತ್ತಿದ್ದು ಲಾಂಗ್ ಇದ್ದಿದೆ ಅಂತ. ಸೊ ನಾನು ಲಾಂಗ್ ಇಯರಿಂಗ್ಸ್ ಹಾಕ್ತೇನೆ. ಸೊ ಅದಕ್ಕೆ ನನ್ಗೇನ್ ಇಶ್ಯೂ ಇಲ್ಲ, ಬಟ್ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ತಂದ್ಮೇಲೆ ಅದು ಓಕೆ ನಮ್ಗೆ ಇದು ತುಂಬಾ ದೊಡ್ಡದಾಗ್ತಾ ಉಂಟು ಅಂತ ಅನಿಸ್ತದೆ. ಸೊ ನೀವು ಯಾವಾಗಲೂ ಪರ್ಚೇಸ್ ಮಾಡುವಾಗ ಕರೆಕ್ಟ್ ಅದರ ರಿವ್ಯೂಸ್ ಎಲ್ಲ ನೋಡಿ ಪರ್ಚೇಸ್ ಮಾಡಿ. ಸೊ ಇದೆಲ್ಲ ನಿಮ್ಗೆ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಹಾಕಿದಾಗ ನೋಡ್ಲಿಕ್ಕೆ ಸಿಗ್ತದೆ. ಆಮೇಲೆ ನೆಕ್ಸ್ಟ್ ಈ ಇಯರಿಂಗ್ಸ್. ಸೊ ಇದ್ರನ್ನ ನಾನು ಯಾವ ಸೈಟ್ ಇಂದ ಪರ್ಚೇಸ್ ಮಾಡಿದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ, ನೀವು ಚೆಕ್ ಮಾಡಿ. ಇಷ್ಟು 5 ಇಯರಿಂಗ್ಸ್ ಅಲ್ಲಿ ನನ್ಗೆ ತುಂಬಾ ಪರ್ಸನಲಿ ತುಂಬಾನೇ ಇಷ್ಟ ಆಗುದಂದ್ರೆ ಈ ಇಯರಿಂಗ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇದು ಯಾವ್ದಾದ್ರು ಟ್ರೆಡಿಷನಲ್ ಡ್ರೆಸ್ಸಿಗೆ, ಸಾರಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಇದು ನನ್ನ ಈ 5 ಇಯರಿಂಗ್ಸ್ ಅಲ್ಲಿ ತುಂಬಾನೇ ಫೇವರೇಟ್ ಇಯರಿಂಗ್ಸ್. ಸೊ ಇವಾಗ ನಾನು ಯೂಟ್ಯೂಬ್ ಅನ್ನ ಆಸ್ ಅ ಫುಲ್ ಟೈಮ್ ಕರಿಯರ್ ಆಗಿ ತಗೊಂಡಿರೋದ್ರಿಂದ ಒಂದು ನನ್ಗೆ ಮನೆಯಲ್ಲೇ ಒಂದು ಯೂಟ್ಯೂಬಿಗೋಸ್ಕರ ಒಂದು ಸ್ಪೇಸ್ ಅನ್ನ ನಾವು ಮೇಕ್ ಓವರ್ ಮಾಡ್ತಾ ಇದ್ದೇವೆ, ಒಂದು ರೂಮ್ ಅನ್ನ. ಸೊ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ನನಗೆ ಎಡಿಟಿಂಗ್ ಇರ್ಬೋದು. ಸೊ ಇಲ್ಲೇ ನಾನು ಕುತ್ಕೊಂಡು ಮಾಡ್ಬೇಕು ಅಂತ. ಸೊ ಅದಕ್ಕೆ ಎಲ್ಲ ರೂಮ್ ಅನ್ನೆಲ್ಲ ಒಂದು ಸೆಟಪ್ ಮಾಡ್ತಾ ಇದ್ದೇವೆ. ಸೊ ತೋರಿಸ್ತೇನೆ ನಿಮ್ಗೆ ಈಗ ಹೇಗೆ ತೋರ್ತಾ ಉಂಟಂತ. ಸೊ ಆಮೇಲೆ ಮೇಕ್ ಓವರ್ ಆದ ನಂತರ ಹೇಗೆ ತೋರ್ತದೆ ಅಂತ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಮುಂದಿನ ವ್ಲಾಗ್ ಗಳಲ್ಲಿ ತೋರಿಸ್ತೇನೆ. ನೋಡಿ, ಇವಾಗ ಹೀಗೆ ತೋರ್ತಾ ಇದೆ. ಇದನ್ನ ನಾವು ಆಸ್ ಅ ಡ್ರೆಸ್ಸಿಂಗ್ ರೂಮ್ ತರ ಯೂಸ್ ಮಾಡ್ತಾ ಇದ್ವಿ, ಏನಾದ್ರೂ ಪಾರ್ಸೆಲ್ ಇದ್ರೆ ಅಥವಾ ಲ್ಯಾಪ್ಟಾಪ್ಸ್ ಎಲ್ಲ ಇಲ್ಲೇ ಇರ್ತಾ ಇದ್ದಿದ್ದು. ಬಟ್ ಇವಾಗ ಇದನ್ನ ಫುಲ್ ಮೇಕ್ ಓವರ್ ಮಾಡಿ ಹೇಗೆ ತೋರ್ತಾ ಉಂಟಂತ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೇನೆ. ಸೊ ಇವಾಗ ನಾನು ಕ್ಯಾಮರಾದಲ್ಲಿ ಶೂಟ್ ಮಾಡಿ ತೋರಿಸ್ತೇನೆ ನಿಮ್ಗೆ.
ಸೊ ಇವಾಗ ನಾನು ಮೊಬೈಲಿಂದ ಕ್ಯಾಮರಾಕ್ಕೆ ಮೂವ್ ಆಗಿದ್ದೇನೆ. ಸೊ ಮೊಬೈಲ್ ಮತ್ತು ಕ್ಯಾಮರಾಕ್ಕೆ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ, ಕ್ಲಾರಿಟಿ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಕ್ಯಾಮರಾ ಎಲ್ಲ ಹಿಡ್ಕೊಂಡು ವ್ಲಾಗ್ ಮಾಡೋದು. ಸೊ ಇನ್ನೂ ಕೂಡ ಈ ಕ್ಯಾಮರಾ ಸೆಟ್ಟಿಂಗ್ಸ್ ಬಗ್ಗೆ ನನಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇದು ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ನೋಡುವ ಏನೆಲ್ಲ ಆಗ್ತದೆ ಅಂತ. ಸೊ ನಮ್ಗೀಗ ಸ್ವಲ್ಪ ರೂಮ್ ಎಲ್ಲ ಸೆಟ್ ಮಾಡ್ಲಿಕ್ಕಿದೆ, ನಾನು ಅದನ್ನು ಮಾಡ್ತೇನೆ. ಎಂತ ಚಲೋ ಕೆಲಸ ಚಾಲು ಹೇಗೆ ಮೈಕ್ ಆಗ್ಬೇಕು ಅಲ್ಲ, ಕೆಲಸ ಚಾಲು ಮಾಡು ಅಂದ್ರೆ ನಾನು ಒಬ್ಬಳೇ ಮಾಡುದಾ? ನನ್ಗೆ ಅದು ಎತ್ತಲಿಕ್ಕೆ ಬರ್ತದ? ಎಂತ ಕೆಳಗುಂಟಾ? ಹಾ, ಕೆಳಗುಂಟು. 7.6 ತನ್ನಷ್ಟೇ ಕೊಡಬಹುದು. ಸರಿ, ಕೆಲಸ ಮಾಡಿ ಇಬ್ರು. ಮೇನ್ ಬಾಕ್ಸ್ ಕೆಲಸ ಮಾಡಿ. ಸಾಕಾಯ್ತಾ? ಫುಲ್ ಸಾಕಾಯ್ತು. ಈಗ ಬೆಡ್ ಎಲ್ಲ ಶಿಫ್ಟ್ ಮಾಡಿದ್ವಿ. ಸೊ ಇನ್ನೂ ಸಹ ಸುಮಾರೆಲ್ಲ ಐಡಿಯಾ ಉಂಟು ಏನೇನು ಮಾಡಬೇಕು ಅಂತ. ನೋಡುವ ಎಷ್ಟೆಲ್ಲ ವರ್ಕೌಟ್ ಆಗ್ತದೆ ಅಂತ. 23 ಸೆಕೆಂಡ್ ತೋರಿಸೋಣ. ಬಿತ್ತ ಅದು ವೆಯ್ಟ್ ಉಂಟು ತುಂಬಾ. ಇಯರಿಂಗ್ ಅಲ್ಲಿ ಇಲ್ಲಿ ಎಲ್ಲ ಮೇಲಿಂದ ಬಿಸ್ತ ಅಂತ ಹೇಳಿ ಇವನ್ ಲೈಟ್ ನಾನು ಮೇಲೆ ಬೌನ್ಸ್ ಮಾಡಿಸ್ತೇನೆ. ಹಾ, ಅದೇ ನಮ್ಗಂದ್ರೆ ಟೇಬಲ್ ಬರೋದು ಬಾಕಿ ಉಂಟಲ್ಲ. ಲೈಟ್ ಅಮ್ಮ ಸಾಕಾಯ್ತಾ? ಸಾಕು, ಕೆಲಸ ಮಾಡಿದ್ ನೀವು. ನಾನು ಕಾಲ ಓಡಾಡಿದ್ದೆ. ನಾನು ತುಂಬ ಕೆಲಸ ಮಾಡಿದೆ. ಎಲ್ಲಕ್ಕಿಂತ ಮೇಲೆ ಮಾಡಿ. ಹೌದು, ನಾನು ಡೈರೆಕ್ಷನ್ ಕೊಟ್ಟೆ ನಿಮ್ಗೆ ಹೀಗೆ ಮಾಡ್ಬೇಕಂತ. ಏನ್ ಸರ್ ಒಳ್ಳೆ ಕೆಲಸ ಮಾಡಿ. ಕಬಾಟ್ ಎಲ್ಲ ದೂಡುದು, ಫೋಟೋ ದೂಡುದು. ಅದೊಂದು ವಿಡಿಯೋ ಮಾಡ್ಲಿಲ್ಲ ಇವಳು. ಎಲ್ಲ ಬಿಸಿ ಇದ್ರಲ್ಲ, ವಿಡಿಯೋ ಮಾಡಿ ಇದ್ರಲ್ಲ. ಸೊ ಇನ್ನು ಸುಮಾರೆಲ್ಲ ಕೆಲಸ ಎಲ್ಲ ಬಾಕಿ ಇದೆ. ಕರ್ಟನ್ಸ್ ಹಾಕ್ಬೇಕು, ಆಮೇಲೆ ಇದಕ್ಕೆ ಇದ್ರ ಮೇಲೆ ಏನ್ ಹಾಕುದಂತ ಅದನ್ನ ಡಿಸೈಡ್ ಮಾಡ್ಬೇಕು. ಸೊ ನೋಡುವ ಹೇಗೆ ಬರ್ತದೆ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಯಾಕಂದ್ರೆ ಇನ್ನು ಮಾಡ್ತಾ ಹೋದ್ರೆ ತುಂಬಾ ವಿಡಿಯೋ ಕೂಡ ಲೆಂತಿ ಆಗ್ತದೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಹೊಸ ಕ್ಯಾಮ್ರಾದ ಕ್ಲಾರಿಟಿ ಕೂಡ ಹೇಗಿದೆ ಅಂತ ನೆನಪಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಬಾಯ್.